ಮಾರ್ಚ್ 17, 2022 ಅಂದರೆ ನಾಳೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಜೇಮ್ಸ್ ಸಿನಿಮಾ ಪ್ರಪಂಚದಾದ್ಯಂತ ರಿಲೀಸ್ ಆಗಲಿದೆ. ಇನ್ನು ಈ ಸಿನಿಮಾಗೆ ಭರ್ಜರಿಯಾದಂತಹ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. ಬುಕ್ ಮೈ ಶೋ ಅಲ್ಲಿ ಎಲ್ಲ ಟಿಕೆಟ್ಗಳು ಸೋಲ್ಡ್ ಔಟ್. ಒಂದಿಷ್ಟು ಟಿಕೆಟ್ಗಳು ಈಗಾಗಲೇ ಹೌಸ್ಫುಲ್ ಆಗೋದಕ್ಕೆ ಬಾಕಿ ಇದೆ. ಇನ್ನು ರಾಜಧಾನಿಯಲ್ಲಿ ಪರಭಾಷಾ ಸೆಂಟರ್ಗಳಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರ ಕೊನೆಯ ಸಿನಿಮಾ ಜೇಮ್ಸ್ ಅಬ್ಬರಿಸಲಿದೆ. ಯಾವ್ಯಾವ ಪರಭಾಷಾ ಸೆಂಟರ್ಗಳಲ್ಲಿ ಜೇಮ್ಸ್ ಅಬ್ಬರಿಸಲಿದೆ ಅಂತ ನೋಡೋದಾದರೆ, ಯಾವ್ಯಾವ ತೆಲುಗು ಸೆಂಟರ್ನಲ್ಲಿ ಜೇಮ್ಸ್ ಸಿನಿಮಾ ಅಬ್ಬರಿಸುತ್ತೆ ಅಂತ ನೋಡೋಣ. ರೇಣುಕಾ ಪ್ರಸನ್ನ, JP ನಗರದ ರೇಣುಕಾ ಪ್ರಸನ್ನ, ಇದು ಪಕ್ಕಾ ತೆಲುಗು ಸೆಂಟರ್. ಒಂದಿಷ್ಟು ಕನ್ನಡ ಚಿತ್ರಗಳು ಇಲ್ಲಿ ತೆರೆ ಕಂಡಿದೆ, ಆದರೆ ಇದು ಪಕ್ಕಾ ತೆಲುಗು ಸೆಂಟರ್. ಯಾವುದೇ ತೆಲುಗು ಸಿನಿಮಾಗಳು ತೆರೆ ಕಂಡರೂ ಈ ಚಿತ್ರಮಂದಿರದಲ್ಲಿ ರಿಲೀಸ್ ಆಗುತ್ತೆ. ಬೆಳಿಗ್ಗೆ 6:30 ಪ್ರದರ್ಶನದಿಂದ ಆರಂಭವಾದಂತಹ ಸಿನಿಮಾ ನೋಡಿ, ಎಲ್ಲ ಟಿಕೆಟ್ಗಳು ಬೆಳಿಗ್ಗೆ 6:30 ಪ್ರದರ್ಶನ ಸೋಲ್ಡ್ ಔಟ್. ಹಾಗೆ 9:30 ಪ್ರದರ್ಶನ, ಬೆಳಿಗ್ಗೆ 9:30 ಪ್ರದರ್ಶನ ಖಾಲಿ ಇದೆ. 12:15 ಪ್ರದರ್ಶನ ಕೂಡ ಖಾಲಿ ಇದೆ. 3 ಗಂಟೆ ಪ್ರದರ್ಶನ ಕೂಡ ಖಾಲಿ ಇದೆ. 5:45 ಪ್ರದರ್ಶನ ಖಾಲಿ ಇದೆ. 8:45 ಪ್ರದರ್ಶನ ಕೂಡ ಖಾಲಿ ಇದೆ. ಇದು ರೇಣುಕಾ ಪ್ರಸನ್ನ ಚಿತ್ರಮಂದಿರದ ಚಿತ್ರಣ. ಇನ್ನು ಮತ್ತೊಂದು ತೆಲುಗು ಸೆಂಟರ್ ಯಾವುದು ಅಂತ ನೋಡೋದಾದರೆ, RT ನಗರದಲ್ಲಿರುವಂಥ ರಾಧಾಕೃಷ್ಣ, ಬೆಳಗ್ಗೆ 6:30 ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ. 11:15 ಪ್ರದರ್ಶನ, ಇದಾದ ಬಳಿಕ 11:15 ಪ್ರದರ್ಶನ ನೋಡಿ. ಮಧ್ಯಭಾಗದಲ್ಲಿ ಎಲ್ಲ ಸೋಲ್ಡ್ ಔಟ್, ಬೆರಳಿನಿಕೆ ಟಿಕೆಟ್ಗಳಷ್ಟೇ ಬಾಕಿ ಇದೆ. ಇನ್ನು ಮಧ್ಯಾಹ್ನ 2:30 ಪ್ರದರ್ಶನ ಕೂಡ ಒಂದಿಷ್ಟು ಟಿಕೆಟ್ಗಳು ಬುಕ್ ಆಗಿದೆ, ಮತ್ತೊಂದಿಷ್ಟು ಖಾಲಿ ಇದ್ದಾವೆ. ಸಂಜೆ 6 ಗಂಟೆ ಪ್ರದರ್ಶನ, ಇದು ಕೂಡ ಮಧ್ಯದ ಭಾಗದ ಏನಿದೆ ಟಿಕೆಟು, ಇಲ್ಲಿ ಮಧ್ಯದ ಭಾಗದಲ್ಲಿ ಫುಲ್ ಆಗಿದೆ, ಮಿಕ್ಕವೆಲ್ಲ ಖಾಲಿ ಇದೆ. ರಾತ್ರಿ 9:30 ಪ್ರದರ್ಶನ, ಇಲ್ಲೂ ಕೂಡ ಅಷ್ಟೇ ಹಿಂಬದಿಯ ಹಾಗೆ ಮಧ್ಯದ ಸೀಟುಗಳು ಭರ್ತಿಯಾಗಿವೆ, ಮಿಕ್ಕವೆಲ್ಲ ಖಾಲಿ ಇದೆ. ಯಾವ ಟೈಮಲ್ಲಿ ಬೇಕಾದರೂ ಇದು ಫುಲ್ ಆಗ್ಬೋದು. ಯಾಕಂತ ಹೇಳಿದರೆ ಅದೆಷ್ಟೋ ಮಂದಿ ಈ ಬುಕ್ ಮೈ ಶೋ ಅಲ್ಲಿ ನೋಡಿಕೊಂಡು ಖಾಲಿ ಇದೆ, ನಾವು ಚಿತ್ರಮಂದಿರದಲ್ಲಿ ಟಿಕೆಟನ್ನು ಪಡ್ಕೋತೀವಿ ಅಂತ ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಅಲ್ಲೇ ಟಿಕೆಟನ್ನು ಪಡ್ಕೋತಾರೆ. ಇನ್ನು ಮುಂದಿನದ್ದು ಕೋನಪ್ಪನ ಅಗ್ರಹಾರದಲ್ಲಿರುವಂತಹ ವೆಂಕಟೇಶ್ವರ ಚಿತ್ರಮಂದಿರ, ಇದು ಕೂಡ ಪಕ್ಕಾ ತೆಲುಗು ಸೆಂಟರ್ ನೋಡಿ. ಎಲೆಕ್ಟ್ರಾನಿಕ್ ಸಿಟಿಗಿಂತ ಹಿಂದಿನ ಸ್ಟಾಪ್, ಈ ಕಡೆಯಿಂದ ನಾವು ಮೆಜೆಸ್ಟಿಕ್ಕಿಂದ ಹೊಸೂರು ರೋಡ್ನಲ್ಲಿ ಹೋಗಬೇಕಾದ್ರೆ ಎಡಭಾಗದಲ್ಲಿರುವಂತಹ ಚಿತ್ರಮಂದಿರ, ಎಲೆಕ್ಟ್ರಾನಿಕ್ ಸಿಟಿಗಿಂತ ಹಿಂದಿನ ಸ್ಟಾಪ್ನಲ್ಲಿ ಇರುವಂತಹ ಸಿಗ್ನಲ್ ಪಕ್ಕದಲ್ಲೇ ಇರುವಂತಹ ಚಿತ್ರಮಂದಿರ ವೆಂಕಟೇಶ್ವರ ಚಿತ್ರಮಂದಿರ. ಅದರಲ್ಲಿ ಬಾಲ್ಕನಿ ಏನಿಲ್ಲ. ಬೆಳಗ್ಗೆ 6:30 ಆರಂಭವಾದ ಪ್ರದರ್ಶನ, ಇದು ಕೂಡ ಬೆರಳೆಣಿಕೆ ಟಿಕೆಟ್ಗಳಷ್ಟೇ ಖಾಲಿ ಇದೆ. ಒಟ್ಟು 28 ಟಿಕೆಟ್ಗಳಷ್ಟೇ ಖಾಲಿ ಇದೆ, ಮಿಕ್ಕವೆಲ್ಲ ಸೋಲ್ಡ್ ಔಟ್ ಆಗಿದೆ. ಇನ್ನು ಬೆಳಗ್ಗೆ 10 ಗಂಟೆ ಪ್ರದರ್ಶನ, ಇದು ಕೂಡ ಹಿಂಭಾಗದಲ್ಲಿ ಎಲ್ಲ ಟಿಕೆಟ್ ಬುಕ್ ಆಗಿದೆ, ಒಂದು ಮಧ್ಯದ ಭಾಗದಲ್ಲಿ ಅಷ್ಟೇ ಖಾಲಿ ಇದೆ. ಮಧ್ಯಾಹ್ನ 1 ಗಂಟೆ ಪ್ರದರ್ಶನ ಕೂಡ ಅದೇ ಪರಿಸ್ಥಿತಿ. 4 ಗಂಟೆಯ ಪ್ರದರ್ಶನ ಕೂಡ ಫುಲ್ ಆಗಿದೆ, ಒಂದಿಷ್ಟು ಸೀಟ್ಗಳಷ್ಟೇ ಬಾಕಿ ಇದೆ. 7 ಗಂಟೆಯ ಪ್ರದರ್ಶನ 35 ಸೀಟು ಬಿಟ್ಟರೆ ಮಿಕ್ಕವೆಲ್ಲ ಫುಲ್ ಆಗಿದೆ. ರಾತ್ರಿ 10 ಗಂಟೆಯ ಪ್ರದರ್ಶನ, ಇದು ಕೂಡ ಅಷ್ಟೇ ಹಿಂಭಾಗದ ಸೀಟುಗಳೆಲ್ಲ ಭರ್ತಿ, ಮುಂಭಾಗದ ಸೀಟುಗಳು ಭರ್ತಿ, ಮಧ್ಯದಲ್ಲಿ ಒಂದಿಷ್ಟು ಖಾಲಿ ಇದೆ. ಪಕ್ಕಾ ತೆಲುಗು ಸೆಂಟರ್ ಆಗಿರುವಂಥ ವೆಂಕಟೇಶ್ವರ ಚಿತ್ರಮಂದಿರದಲ್ಲಿ ದಿನ 5 ಪ್ರದರ್ಶನಗಳನ್ನು ಜೇಮ್ಸ್ ಚಿತ್ರಕ್ಕೆ ನೀಡಲಾಗಿದೆ. ಬುಕ್ ಮೈ ಶೋದಲ್ಲಿ ಒಂದಿಷ್ಟು ಖಾಲಿ ಸೀಟ್ಗಳನ್ನು ನೋಡಿ ಚಿತ್ರಕ್ಕೆ ರೆಸ್ಪಾನ್ಸ್ ಇಲ್ಲ ಅಂತ ಹೇಳೋ ತಪ್ಪಾಗುತ್ತೆ. ಯಾಕಂತ ಹೇಳಿದರೆ ಅದೆಷ್ಟೋ ಮಂದಿ ನೇರವಾಗಿ ಚಿತ್ರಮಂದಿರದಲ್ಲೇ ಹೋಗಿ ಟಿಕೆಟನ್ನು ಕೊಂಡುಕೊಂಡು ಸಿನಿಮಾವನ್ನು ನೋಡುವವರು ಇದ್ದಾರೆ. ಬುಕ್ ಮೈ ಶೋವನ್ನು ನಂಬಿಕೊಂಡು ಯಾರೂ ಕೂಡ ಇಲ್ಲ. ಇನ್ನೇನು ಹೌಸ್ಫುಲ್ ಆಗುತ್ತೆ ಅಂದ ಕ್ಷಣ ಅಷ್ಟೇ ನಿಮಗೆ ಬುಕ್ ಮೈ ಶೋದಲ್ಲಿ ಹೋಗಿ ಅಲ್ಲಿ ಟಿಕೆಟನ್ನು ಪಡ್ಕೊಂಡು ಅಲ್ಲಿ ಬುಕ್ ಮಾಡಿ ಮತ್ತೆ ಸಿನಿಮಾ ವೀಕ್ಷಣೆಗೆ ಹೋಗ್ತಾರೆ. ಇಲ್ಲಾಂತಂದರೆ ನೇರವಾಗಿ ಚಿತ್ರಮಂದಿರದಲ್ಲಿ ಹೋಗಿ ನಿಮಗೆ ಟಿಕೆಟನ್ನು ಪಡ್ಕೊಳ್ಳೋದು. ಯಾಕಂತ ಹೇಳಿದರೆ ಬುಕ್ ಮೈ ಶೋದಲ್ಲಿ ನಾವು ಟಿಕೆಟ್ ಬುಕ್ ಮಾಡಿದರೆ ಸೇವಾ ಶುಲ್ಕ ಅಂತ ಇರುತ್ತೆ, ಅದು ಸುಮಾರು 40 ರೂಪಾಯಿಯಷ್ಟು ಸೇವಾ ಶುಲ್ಕ ಇರುತ್ತೆ. ನೀವೊಂದು ಫ್ಯಾಮಿಲಿ ಈ ಸಿನಿಮಾಗೆ ನಾವು ಹೋಗಬೇಕು, ಒಂದು 4 ಮಂದಿ ಸಿನಿಮಾಗೆ ಹೋಗ್ಬೇಕಂತಾದರೆ ಅಲ್ಲಿ 40 ಅಂತ ಆದ ಕೂಡಲೇ ನಿಮಗೆ ಅಲ್ಲಿ ಇನ್ನಿಬ್ಬರಿಗೆ ಸಿನಿಮಾ ನೋಡುವಂತಹ ಅವಕಾಶ ಇರುತ್ತೆ. ಅದು ಲಾಸ್ ಆಫ್ ಪೇ. ಸುಮ್ಮನೆ ಆ ದುಂದು ವೆಚ್ಚವನ್ನು ಯಾಕೆ ಮಾಡಬೇಕು? ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ನಾವು ಒಂದು 4-5 ಮಂದಿ ಸಿನಿಮಾ ನೋಡ್ತೀವಿ, 4 ಮಂದಿಯ ಬದಲಾಗಿ ಒಂದು 6 ಮಂದಿ ಸಿನಿಮಾ ನೋಡ್ತೀವಿ ಅನ್ನೋ ಮನಸ್ಥಿತಿ ಹೆಚ್ಚಿನವರಿಗೆ ಇರೋದ್ರಿಂದ ನೇರವಾಗಿ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾದ ಟಿಕೆಟನ್ನು ಪಡ್ಕೊಂಡು ಸಿನಿಮಾವನ್ನು ನೋಡ್ತಾರೆ. ಇವಿಷ್ಟು 3 ಚಿತ್ರಮಂದಿರಗಳು ಪಕ್ಕಾ ತೆಲುಗು ಸೆಂಟರ್. ಈ ತೆಲುಗು ಸೆಂಟರ್ನಲ್ಲಿ
ಅಪ್ಪು ಅವರ ಕೊನೆಯ ಸಿನಿಮಾ ಜೇಮ್ಸ್ ಅಬ್ಬರಿಸಲಿದೆ. ಅದು ಬೆಳಗ್ಗೆ 6 ಗಂಟೆಯಿಂದ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.